ಅದ್ಭುತ ಕಾರ್ಯಕ್ರಮ. ಇದು ಇಡೀ ಭಕ್ತರಿಗೆ ಪ್ರೇರಣೆ ಕೊಡುವಂಥದ್ದು ಮಾತ್ರ ಅಲ್ಲ, ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬನಿಗೂ ಕೂಡ ಇವತ್ತು ಆ ದೇವತಾರಾಧನೆ ಎಷ್ಟು ಪ್ರಾಮುಖ್ಯ ಅಂತ ಹೇಳುವಂಥ ಸಂದೇಶವನ್ನು ಕೊಡುವಂಥ ಒಂದು ಸಂಗತಿ ಅಂತ ಭಾವಿಸ್ತಾ ಇದ್ದೀವಿ. ಪ್ರಾಯಶಃ ಈ ಹನುಮಗಿರಿ ಸುಮಾರು 2011ರಲ್ಲಿ ಸ್ಥಾಪನೆ ಆಗಿದೆ. ಇವತ್ತಿನವರೆಗೆ ಲಕ್ಷಾಂತರ ಭಕ್ತಾದಿಗಳನ್ನು ಇಲ್ಲಿ ಕರ್ತಂಗೆ ಮತ್ತು ಒಂದು ರೀತಿ ದೇಶ ಪ್ರೇಮದ ಸಂದೇಶವನ್ನು ಕೂಡ ಇಲ್ಲಿ ಕೊಡುವಂಥ ಭಾರತ ಮಾತಾ ಪೂಜನ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂಥ ಸ್ಥಳ, ಶ್ರೀರಾಮನ ಅದ್ಭುತವಾದಂಥ ಒಂದು ಪ್ರತಿಮೆ, ಜೊತೆಯಲ್ಲಿ ನಮ್ಮ ಹನುಮನ ಆರಾಧ್ಯ ಭಕ್ತರಿಗೆ ಇದೊಂದು ಪವಿತ್ರ ಕ್ಷೇತ್ರವಾಗಿ ಪರಿವರ್ತನೆ ಆಗಿದೆ ಕಂಡಿದೆ. ಇವತ್ತು ಈ ಒಂದು ಕಾರ್ಯಕ್ರಮ ಕಳೆದ 2-3 ದಿವಸಗಳನ್ನು ನಡೀತಾ ಇರುವಂಥದ್ದು, ಸಾವಿರಾರು ಭಕ್ತಾದಿಗಳು ಇಲ್ಲಿ ಬರ್ತಾ ಇರುವಂಥದ್ದು ಮತ್ತು ಇವತ್ತು ನಾಳೆ ಇದರ ಒಂದು ಹಂತದ ಪೂಜಾ ವಿಧಿವಿಧಾನಗಳು ಮುಗಿತಾ ಇರುವಂಥದ್ದು. ಇದರಲ್ಲಿ ಭಾಗಿಯಾದವರಿಗೆಲ್ಲರಿಗೂ ಕೂಡ ಆ ಶ್ರೀರಾಮ ಹನುಮ ಎಲ್ಲ ರೀತಿಯ ಅವರ ಇಷ್ಟಾರ್ಥಗಳನ್ನು ಪೂರೈಸಲಿಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.